ಯಾರು ಮಾಡಿ ಕೊಡ್ತಿದ್ದದ್ದು? ಅಪ್ಪ. ಅಪ್ಪ ಸುಟ್ಟು ಕೊಡ್ತಿದ್ರಾ? ಹರೇ ರಾಮ ಹರೇ ಕೃಷ್ಣ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ನಾವು ವಿಡಿಯೋ ಮಾಡುವ ಅಂತ. ಎಂತ ವಿಡಿಯೋ ಅಂದರೆ, ನಮ್ಮ ಮನೆಯಲ್ಲಿ ಮೊನ್ನೆ ಗುಜ್ಜೆ ಕಿತ್ತೋಯ್ತು, ಹಲಸಿನಕಾಯಿ. ಅದು ಸ್ವಲ್ಪ ದಿನ ಬಿಟ್ಟು ನೋಡುವಾಗ ಅರ್ಧ ಫುಲ್ ಹೋಗಿದೆ, ಕೊಳ್ತು ಹೋಗಿದೆ. ಹಾಗೆ ಅದರದ್ದು ಹಣ್ಣು ಅಷ್ಟು ಸಿಗಲಿಲ್ಲ, ಸ್ವಲ್ಪ ಸಿಕ್ಕಿತ್ತು. ಆಮೇಲೆ ಅದರದ್ದು ಬೀಜ ಸಿಕ್ಕಿತ್ತು. ಸೊ ಅದನ್ನು ಇವತ್ತು ಸುಟ್ಟು ತಿನ್ನುವ ಅಂತ. ತುಂಬ ದಿವಸ ಆಗಿತ್ತು ಅದು ಬೀಜವನ್ನು ಸುಟ್ಟು ತಿನ್ನದೆ. ಚಿಕ್ಕಕ್ಕಿರುವಾಗ ನಾವು ತಿಂತಾ ಇದ್ವಿ, ನನ್ನ ಅಮ್ಮ ಎಲ್ಲ ಮಾಡಿಕೊಡ್ತಾ ಇದ್ರು. ಅದನ್ನು ಬೀಜವನ್ನು ಒಲೆಗೆ ಹಾಕಿ ಕೆಂಡದಲ್ಲಿ ಅದನ್ನು ಸುಟ್ಟು ತಿಂತಾ ಇದ್ವಿ. ಸೊ ಹಾಗೆ ಇವತ್ತೊಂದು ಹಲಸಿನ ಬೀಜ ತುಂಬ ಆಸೆ ಆಗ್ತಾ ಉಂಟು ತಿನ್ನಲಿಕ್ಕೆ. ತಿನ್ನುವ ಇವತ್ತು. ವಿನೀಶ್ ತಿಂದಿದ್ಯಾ ಇಷ್ಟವರೆಗೆ ಬೀಜ? ತಿಂದಿದ್ಯಾ? ಯಾವುದೆಲ್ಲ ತಿಂದಿದ್ದಿ? ಹಲಸಿನ ಬೀಜ ತಿಂದಿದ್ಯಲ್ವಾ, ಮತ್ತೆ ಗೇರು ಬೀಜ ತಿಂದಿದ್ಯಾ? ಯಾರು ಮಾಡಿ ಕೊಡ್ತಿದ್ದದ್ದು? ಅಪ್ಪ. ಅಪ್ಪ ಸುಟ್ಟು ಕೊಡ್ತಿದ್ರಾ? ವಿನ್ನನದ್ದು ನಿದ್ದೆ ಆಗ್ಲಿಲ್ಲ ಇನ್ನು. ಹಾಗಾದ್ರೆ ಇದಪ್ಪ ನಾವು ರೆಡಿ ಮಾಡುವ. ನಂದು ಅರ್ಧ ರೆಡಿ ಆಗಿದೆ. ನಾವು ಇವತ್ತು ಗ್ಯಾಸಲ್ಲಿ ಕಾಯಿಸುವುದಲ್ಲ, ಇದನ್ನು ನಾವು ಹೊರಗಡೆ ಬೆಂಕಿ ಹಾಕಿ ಕಾಯಿಸುವ. ಸೊ ಇಷ್ಟುಂಟು ಬೀಜ. ವಿನೀಶ್ ಬೆಂಕಿ ಮಾಡ್ತಾ ಇದ್ದಾನೆ. ಅಕ್ಕನಿಂದ ಆಗಿಲ್ಲ, ಅದಕ್ಕೆ ನಾನೇ ಒಣಗಿದ ಹುಲ್ಲೆಲ್ಲ ತಂದು ಮಾಡ್ತಿದ್ದೇನೆ. ಅಲ್ಲೇ ಏತ ಬರುತ್ತೆ ಇನ್ನು ಎಷ್ಟು ಆಗ್ತದೆ. ಹಾಕುವ ಗೇರು ಬೀಜ. ಗೇರು ಬೀಜ ಅಲ್ಲ ಅಂತ, ಹಲಸಿನ ಬೀಜ. ನಿಮ್ಗೇನೋ ಬಾಯಿಡೆ ನಿಮ್ಮ ಬಾಯಲ್ಲಿ ಯಾವಾಗ ನೋಡಿದ್ರು ಗೇರು ಬೀಜನೇ. ಹೌದು, ನಾವು ಜಾಸ್ತಿ ಗೇರು ಬೀಜ ಸುಟ್ಟು ತಿನ್ನೋದಲ್ಲ. ಉಫ್ ಉಫ್ ಮಾಡಿ. ಗ್ಯಾಸಲ್ಲಿ ಕೂಡ ಇದನ್ನು ಸುಟ್ಟು ತಿನ್ಬೋದು, ಬಟ್ ಗ್ಯಾಸಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರುವುದಿಲ್ಲ. ಇದು ಕಟ್ಟಿಗೆಯಲ್ಲಿ ಸುಟ್ಟು ತಿನ್ಬೇಕು. ನಾವು ನ್ಯಾಚುರಲ್ ಆಗಿ ಮಾಡುವ. ಸೊ ನಮ್ಮ ಹಲಸಿನ ಬೀಜ ರೆಡಿ ಆಗ್ತಾ ಉಂಟು. ಈಗ ಸಾಕ ಅಂತ ಸುಟ್ಟಿತಂತ ಇದು. ಮತ್ತೆ ಪೂರ್ತಿ ಎಂತದ್ದು ಸಿಕ್ಕದಿದ್ರೆ ತೆಗಿವಲ್ಲ. ಹಾಗೆ ಹೀಗೆ ಕತ್ತಲೆ ಕೂಡ ಆಯಿತು ಸುಡ್ತಾ ಸುಡ್ತಾ. ಏರ್ನ ಐಡಿಯಾ ಅವೇನು ಪಕ್ಕ ಅತ್ತನ ಸುಡುದು ನಿಮ್ಮ ಐಡಿಯಾ, ಆದ್ರೆ ಸುಟ್ಟದ್ದು ನಾನು ಇಷ್ಟು ಬೆವರ್ತಾ ಇದ್ದೇನೆ. ಮತ್ತೆ ನಾನೇನು ಸುಮ್ಮನೆ ನೋಡಿ. ಹೌದು, ನೀನೇ ಎಲ್ಲ ಕುತ್ಕೊಂಡು ಇಲ್ಲಿ ಸುಟ್ಕೊಂಡು ಕೂತದ್ದು. ಇಲ್ಲಿ ಕುತ್ಕೊಂಡು ನಾನೆಲ್ಲ ಹುಲ್ಲೆಲ್ಲ ಕೊರ್ತಿದ್ದೆ. ಅವ್ರ ಖಾಲಿ ಒಂದು 4 ಹುಲ್ಲು ಕೊಟ್ಟಕ್ಕೆ ಇಷ್ಟು ಬಿಲ್ಡಪ್ ತಕೊಳ್ಳುದು ನೋಡಿ. ಖಾಲಿ ಒಂದು 4 ಸತಿ ಉಫ್ ಮಾಡಿದಕ್ಕೆ ಇಷ್ಟು ಬಿಲ್ಡಪ್ ತಗದು. ಕೆಂಡವನ್ನು ಪ್ಲೇಟ್ ಮೇಲೆ ಇಟ್ಟು ಅದನ್ನು ಕೂಡ ಅದರ ಮೇಲೆ ನೇಡಿ ಇನ್ನ ಸ್ವಲ್ಪ ಕಪ್ಪು ಕಪ್ಪಾಗಿ ತೊಲಿಯೋದು ನೀವೇ ಅಲ್ಲ, ನಂಗೇನು ಪ್ರಾಬ್ಲಮ್ ಇಲ್ಲ, ತೊಲಿಯೋದು ನೀವೇ.
ನೀನ್ ಕೆಲಸ ಮಾಡ್ಲಿಕ್ಕಿದ್ರೆ ಉಂಟಲ್ಲ, ಎಷ್ಟು ಬೇಕಾದ್ರೂ ಮಾಡಿಸ್ತೀನಿ ನೀನು ಕೆಲಸ, ಗೊತ್ತಾಯ್ತಾ? ನಿಮಗೆ ಹುಷಾರಿಲ್ದಿರುವಾಗೆಲ್ಲ ನಾನ್ ಮಾಡುದಲ್ಲ ಕೆಲಸ. ಸಂಡೆ ಬರುವಾಗ ನಿಮಗೆ ಹುಷಾರಿಲ್ಲದಿರುವಾಗ ನಾನಲ್ಲ ಎಲ್ಲ. ಹುಷಾರಿಲ್ಲದಿರುವಾಗ ನಾನು ಯಾಕೆ ಬರ್ತೇನೆ? ಇಲ್ಲಿಗೆ ಬಂದು ಹುಷಾರ್ ತಪ್ಪಲ್ವಾ? ಇಲ್ಲ. ಆಹಾ, ಹೌದು, ಹುಷಾರ್ ತಪ್ಪಲ್ಲ. ಇವರು ಕಲ್ಲು ತರ, ಇವರಿಗೆ ಯಾವುದು ಕಾಯಿಲೆ ಕೂಡ ಬರಲ್ಲ ಇಲ್ಲಿ. ಈ ಬೈಬೇಡವಿನ್ನು, ನಂಗೆ ಚಿಂಕ್ ಆಗ್ತದೆ. ಅದು ಸುಳ್ಳು ಹೇಳಿದಕ್ಕೆ ಆದದ್ದು. ನಂಗೆ ಇಲ್ಲಿ ಯಾವ ಕಾಯಿಲೆ ಕೂಡ ಬರಲ್ಲ ಅಂತ ಹೇಳಿದ್ರಲ್ಲ. ಸೊ ಅಂತೂ ಇಂತೂ ಕಷ್ಟಪಟ್ಟು ಒಂದು ಹಲಸಿನ ಬೀಜ ಒಂದು ಸುಟ್ಟಾಯ್ತು. ಇನ್ನು ಬನ್ನಿ ನಾವು ಆರಾಮ್ಸೆ ಕುತ್ಕೊಂಡು ಇರೋದು ಸಿಪ್ಪೆ ಎಲ್ಲ ಸುಲಿದು ಆರಾಮ್ಸೆ ಟಿವಿ ನೋಡ್ತಾ ತಿಂದು ಟೈಮ್ ಪಾಸ್ ಮಾಡುವ. ಬಿಸಿ ಬಿಸಿ ಉಂಟು. ಅಲ್ಲ, ನಾ ಮೊನ್ನೆ ರೀಲ್ಸ್ ಎಲ್ಲ ಮಾಡಿ ಹಾಕಿದ್ದೆ, ಸಿಂಗಿಂಗ್ ಇದ್ದು ಎಲ್ಲ. ತುಂಬ ಜನ ಕಮೆಂಟ್ ಎಲ್ಲ ಮಾಡಿದ್ರು, ಚೆನ್ನಾಗಾಗಿದೆ, ಸೂಪರ್ ವಾಯ್ಸ್ ಅಂತೆಲ್ಲ. ಸೂಪರ್ ವಾಯ್ಸ್ ಅಲ್ಲ, ವಾಯ್ಸ್. ಹಾಂ, ತುಂಬ ಒಳ್ಳೆ ಕಮೆಂಟ್ಸ್ ಎಲ್ಲ ಹಾಕಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಐಡಿಯಾ ಅಲ್ಲ ಅದು, ವಿಶುದು ಐಡಿಯಾ. ನಾನು ನಾರ್ಮಲ್ ಹೀಗೆ ಫಿಲ್ಮ್ ಸಾಂಗ್ ಎಲ್ಲ ಹಾಡ್ತಾ ಇದ್ದೆ ಅಷ್ಟೇ. ಅದು ಸ್ವಲ್ಪ ಭಾಗವತಿಗೆ ಸ್ಟೈಲಲ್ಲಿ, ಯಕ್ಷಗಾನ ಟೈಪಲ್ಲಿ ಸ್ವಲ್ಪ ಹಾಡಲಿಕ್ಕೆ ಅವರೇ ಹೇಳಿದ್ದು ನನ್ನ ಹತ್ರ. ಸೊ ಫಸ್ಟ್ ಟೈಮ್ ಆ ಥರ ಟ್ರೈ ಮಾಡಿದ್ದು. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಮತ್ತು ಬಸಳೆಯದ್ದು ಕೂಡ ಹಾಗೆ, ಮೊನ್ನೆ ಬಸಳೆ ಸಾಂಬಾರು ಮಾಡಿದ್ದೆ. ಅದರಲ್ಲಿ ತುಂಬ ಜನ ಅದು ಹಾಗೆ ಅಲ್ಲ ವೈಶು ಬಸಳೆ ಸಾಂಬಾರು ಮಾಡೋದು, ಅದನ್ನು ದಂಟನ್ನು ಸ್ವಲ್ಪ ಇಷ್ಟು ಉದ್ದ ಇಡಬೇಕು ಅಂತ ಹೇಳಿದ್ರಿ. ಆ್ಯಕ್ಚುಲಿ ಆ ಥರ ಕೂಡ ಮಾಡ್ತೇವೆ ಸಾಂಬಾರು. ಮತ್ತು ಈ ಥರ ಕೂಡ, ಇದು ಅಂದರೆ ನಾನು ಹೇಳಿದೆ ಅಲ್ಲ, ಜಟ್ಪಟ್ 5 ಮಿನಿಟ್ಸಲ್ಲಿ ಆಗುವಂಥ ಸಾಂಬಾರು ಇದೆಲ್ಲ. ಮತ್ತು ಈ ಥರ ಮಾಡಬೇಕಿದ್ರೆ ಆ ದಂಟನ್ನು ಚಿಕ್ಕದಾಗಿ ಕಟ್ ಮಾಡಬೇಕು. ಅದು ಕೂಡ ಬೆಳೆದಿರಬಾರ್ದು, ತುಂಬ ಎಳತ್ತಾಗಿದ್ರೆ ತುಂಬ ಸೂಪರ್ ಆಗ್ತದೆ. ಎಳತ್ತಾಗಿದ್ರೆ ಬೇಯಿಸುವಾಗಲೇ ಒಳ್ಳೆ ಬೆಂದು ಕರಗಿ ಹೋಗ್ತದೆ, ಆ ಥರ ಇರಬೇಕು. ಸೊ ಇದು ಮೊನ್ನೆದ್ದು ಬಸ್ಸಲ್ಲಿ ಸ್ವಲ್ಪ ಬೆಳೆದೋಗಿತ್ತು, ಪರವಾಗಿಲ್ಲ, ಬಟ್ ಚೆನ್ನಾಗಾಗಿತ್ತು ಸಾಂಬಾರು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ಇವತ್ತಿದ್ದು ಹಲಸಿನ ಬೀಜ ಯಾರಾದರೂ ಈ ಥರ ಸುಟ್ಟು ತಿಂದಿದ್ದೀರಾ? ಅದನ್ನು ಕೂಡ ಕಮೆಂಟ್ ಮಾಡಿ. ಬಿಡಿಸು. ಸೂಪರ್ ಇದ್ದೇನೆ. ಸೂಪರ್ ಆಗಿತ್ತು. ಚೆನ್ನಾಗುಂಟು. ಏಕೆ ಅವಾಗ ಈಗ ಇಟ್ಕೊಂಡಿದ್ದೀರಲ್ಲ, ಚೆನ್ನಾಗಿ, ಅದಕ್ಕೆ. ನಿನ್ ಥರನೇ ಉಂಟು ಡ್ರೆಸ್. ನೀನು ಚೆನ್ನಾಗಿದ್ಯಲ್ಲ. ನನಗಿಂತೇನು ಚೆನ್ನಾಗಿಲ್ಲ ಬಿಡಿ. ಹೌದಾ? ಒಪ್ಕೊಂಡ್ಯಲ್ಲ ಹಾಗಾದ್ರೆ. ಈಗ ಯಾರು ಮಾಡೆಲ್? ಮಾಡಲ್ಲ ಅಣ್ಣ. ನಾನೇ ಹೇಳಿದ್ದು ನನಗಿಂತ ನೀವು ಚೆನ್ನಾಗಿದ್ದೀರಂತ, ನನಗಿಂತ ಅಲ್ಲ. ಹೌದಾ? ಹೇಗೆ, ನೀನು ಕೂಡ ಚೆನ್ನಾಗಿದ್ದಿ. ಯಾರು ಆಯ್ತು, ಈಗ ತಿನ್ಬೋದಾ? ಹಾ, ಈಗ ತಿನ್ನ. ಒಂದು ಬೈಟ್. ತಿನ್ನು. ಸೂಪರ್. ಸೂಪರ್ವಾ? ಏನು ತಿನ್ನುವಾಗ ಬಿಡುವಾಗ ಏನು ಸ್ಮೆಲ್, ಏನು ರುಚಿ. ಹೌದಾ? ಇಲ್ಲ, ನಾನು ಕೂಡ ತಿಂತಾನೆ ಹಾಗಾದ್ರೆ. ಕೊಡ್ತೇನೆ. ಅವನು ನೋಡಿ ಹುಡುಕಿ ಚಿಕ್ಕದು ಕೊಟ್ಟ. ಎಷ್ಟು ಕೂಡ ಚಿಕ್ಕದೆ. ಸೂಪರ್ ಉಂಟು.
ಅದು ಈ ರುಚಿ ಉಂಟಲ್ಲ, ಕೆಂಡದಲ್ಲಿ ಬೇಯಿಸಿದ್ರೆ ಮಾತ್ರ, ಕೆಂಡದಲ್ಲಿ ಸುಟ್ರೆ ಮಾತ್ರ ಈ ರುಚಿ ಬರುದು. ಇಲ್ಲಾದ್ರೆ ಈ ತರ ಎಲ್ಲ ಸಿಗ್ತದೆ. ಕಪ್ಪಾದ್ರೂ ಅದು ಹೊರಗಡೆ ಸಿಪ್ಪೆ ಮಾತ್ರ, ಒಳಗಡೆ ಏನು ಕಪ್ಪಾಗಿರುವುದಿಲ್ಲ. ನಾನು ಸಿಪ್ಪೆ ಕೂಡ ತಿಂದೆ. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಒಳಗಡೆ ಕೂಡ ಒಳ್ಳೆ ಬೆಂದಿದೆ. ಒಂದು ಬೀಜನ ತಿಂತ ಇದನ್ನ ಎಂಡಿಂಗ್ ಮಾಡ್ತಾರೆ. ಈ ವಿಡಿಯೋನ ಎಂಡ್ ಮಾಡುವ. ಸೊ ನಾವಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬೈ ಬಾಯ್.